ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂದು ಮೊಹಮ್ಮದ್ ನಲಪಾಡ್ ನೀಡಿರುವ ಹೇಳಿಕೆ ಬಾಯಿ ತಪ್ಪಿ ಬಂದಿರಬಹುದು. ಮುಂದಿನ ಸಿಎಂ ಯಾರು ಎಂದು ಹೇಳುವುದು ಯುವ ಕಾಂಗ್ರೆಸ್ ಕೆಲಸವಲ್ಲ ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾರಾಮಯ್ಯ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಲಪಾಡ್ ಅವರ ಹೇಳಿಕೆ ಬಾಯಿ ತಪ್ಪಿ ಬಂದಿರಬಹುದು. ಯುವ ಕಾಂಗ್ರೆಸ್ನ ಮುಖ್ಯ ಪಕ್ಷವನ್ನು ಸಂಘಟಿಸುವುದು, ನಾಯಕರುಗಳಿಗೆ ಬೆಂಬಲವಾಗಿ ನಿಲ್ಲುವುದು ಇದು ನಮ್ಮ ಜವಾಬ್ದಾರಿ. ಯಾರು ಮುಖ್ಯಮಂತ್ರಿ ಎಂಬುದನ್ನು ಯುವ ಕಾಂಗ್ರೆಸ್ನವರು ಹಿರಿಯ ನಾಯಕರು ಹೇಳುವಂತಿಲ್ಲ. ನಲಪಾಡ್ ತಪ್ಪಿ ಹೇಳಿರಬೇಕು. ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು 1 ತಿಂಗಳು ಕೊಟ್ಟರೂ 6 ತಿಂಗಳು ಕೊಟ್ಟರೂ 1 ವರ್ಷ ಕೊಟ್ಟರೂ ನಾನು ನಿರ್ವಹಿಸುತ್ತೇನೆ ಎಂದಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಫ್ಯಾಮಿಲಿ ಅವರು ಎಲ್ಲ ಒಂದು ಹಿಂದೆ ಬಿಟ್ಟು ಈ ಒಂದು ಸಮಯದಲ್ಲಿ ನಮ್ಮ ಜನರಿಗೆ ಆಗುವಂತ ಪ್ರತಿಯೊಂದು ಬೆನಿಫಿಟ್ಗಳು ಪ್ರತಿಯೊಂದು ಅನುಕೂಲತೆಗಳು ಆಗುವಂತೆ ಮಾಡಿದ್ರು. ಈ ಒಂದು ಕೋವಿಡ್ ಸೆಕೆಂಡ್ ವೇವ್ ನಲ್ಲಿ ನಾವು ಶುರು ಮಾಡಿದ್ದು, ಫಸ್ಟ್ ವೇವ್ ಅಲ್ಲಿ ಶುರು ಮಾಡಿದ್ದು ಈ ಕೋವಿಡ್ SOS IYC ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದು. ಅದರಿಂದ ನಮ್ಮ ಬಿಜೆಪಿ ಮೆಥಡಿಗೆ ಆಪ್ ಮೆಥಡಿಗೆ ಡೆಲ್ಲಿಲಿ ತುಂಬಾ ತೊಂದರೆ ಆಗಿತ್ತು. ನಮ್ಮ BV ಶ್ರೀನಿವಾಸ್ ಅಣ್ಣನವರು ಈ ಒಂದು ಫಿಲಿಪೀನ್ ಎಂಬಸಿ ಇರಲಿ, ನ್ಯೂಜಿಲೆಂಡ್ ಎಂಬಸಿ ಇರಲಿ, ಸರ್ಕಾರದವರು ಏನು ಕೆಲಸ ಮಾಡಕ್ ಆಗದಿರ್ತಾರೋ ಆ ಕೆಲಸವನ್ನು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರ ಆದೇಶದ ಮೇರೆಗೆ ನಾವು ಪ್ರತಿಯೊಂದು ಅಸೆಂಬ್ಲಿ ಲೆವೆಲ್ ಅನ್ನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಕ್ಸಿಜನ್ ಸಪ್ಲೈ ಇರ್ಬೋದು, ರೆಮ್ಡೆಸಿವಿರ್ ಸಪ್ಲೈ ಇರ್ಬೋದು, ಹಾಸ್ಪಿಟಲ್ ಬೆಡ್ಗಳಿರ್ಬೋದು, ICUಗಳಿರ್ಬೋದು, NICUಗಳಿರ್ಬೋದು, ಏನೇ ಒಂದು ವ್ಯಾಕ್ಸಿನೇಷನ್ಗಳಿರ್ಬೋದು, ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಟು ಬಿಗಿನ್ ವಿತ್ ಈ ನಮ್ಮ ಮಂಗಳೂರಿನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದ ಶ್ರೀ ಲುಕ್ಮಾನ್ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಆದ ಶ್ರೀ ಮೆಹುಲ್ ರಿಗೋರ್ ಅವರು, ಆಶಿಕ್ ದಲಾಲ್ ಅವರು, ಸರ್ಫರಾಜ್ ಬಾಲರ್ ಅವರು ಎಲ್ಲರೂ ಈ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನ್ ಮಾಡ್ಬೇಕಾಗಿತ್ತೋ ನಮ್ಮ ಕೈಲಾದಷ್ಟು ನಾವು ಈ ಒಂದು ಸಹಾಯವನ್ನು ಮಾಡ್ತೀವಿ. ಇಡೀ ಸ್ಟೇಟ್ ನಲ್ಲಿ ಆಗಿರುವಂತ